ಗಣ್ಯಾತಿ ಗಣ್ಯರಿದ್ದಾರೆ. ಮೊನ್ನೆ ತಾನೇ ನಮ್ಮ ನೂತನ ಮಾತೃ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಅಜಿತ್ ಅಣ್ಣವರಿದ್ದಾರೆ. ಅಜಿತ್ ಕುಮಾರ್ ಮಾಲಾಡಿಯವರನ್ನ ತಮ್ಮೆಲ್ಲರ ಪರವಾಗಿ ಸಭೆಗೆ ಶುಭಾಶಯದೊಂದಿಗೆ ಸ್ವಾಗತವನ್ನು ಬಯಸ್ತೇನೆ. ಮತ್ತೊಬ್ಬ ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಸದಾನಂದ ಶೆಟ್ಟಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ಏನು ನಮಗೆಲ್ಲರಿಗೂ ಸ್ಫೂರ್ತಿ ಹೇಳ್ತಾರಲ್ಲ, ನಾನೊಬ್ಬ ಅಧ್ಯಕ್ಷನ ನೆಲೆಯಲ್ಲಿ ಹೇಳ್ತೇನೆ. ಒಂದು ಕಡೆ ಜ್ಞಾನಿಗಳು ಒಂದು ಕಡೆ ಹೇಳ್ತಾರೆ, ಸಿರಿಯ ಸಂಸಾರವದು ಸ್ಥಿರವೆಂದು ನಂಬದಿರು, ಹಿರಿದೊಂದು ಸಂತೆ ನೆರೆದೊಂದು ಜಾವಕ್ಕೆ ಹರಿದು ಹೋದಂತೆ ಅನ್ನುವಂತೆ ಮನುಷ್ಯ ಕೇವಲ ಸಂಸಾರಮುಖಿಯಾಗಿ ಬದುಕದೆ ಸಮಾಜಮುಖಿಯಾಗಿ ಬದುಕಿದಾಗ ಈ ಥರದ ಮಾನ ಸನ್ಮಾನಗಳಿಗೆ ಭಾಜನಾಗ್ತಾನಂತೆ. ಪ್ರಕಾಶಣ್ಣ ಬೇಡ ಬೇಡ ಅಂತ ಹೇಳಿದ್ರು ಕೂಡ ನಾವು ಅತ್ಯಂತ ಒತ್ತಾಯಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಅವ್ರು ಮೊನ್ನೆ ಹೇಳ್ತಿದ್ರು, ಒಂದು ಕಡೆ ಮುಜುಗರ ಆಗ್ತದೆ, ಒಂದು ಕಡೆ ನಿಮ್ಮ ಕಷ್ಟ ನೋಡಿ ನನಗೆ ದುಃಖ ಆಗ್ತದೆ. ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಹೇಳ್ತಾರೆ, ಯಾಕೆ ಇದೆಲ್ಲ ಬೇಕಾಗಿತ್ತಾ ಅಂತೇಳಿ. ನಾನು ಅಂದೆ, ಖಂಡಿತ ಬೇಕಿತ್ತು. ಒಂದು ನಿಮ್ಮ ಹೆಸರಲ್ಲಿ ಇಡೀ ಸಮುದಾಯ ಒಟ್ಟಾಗಬೇಕು. ಎರಡನೇದಾಗಿ ನಿಮ್ಮ ಕಷ್ಟಪಟ್ಟು ದುಡಿದಂಥ ಏನು ಆ ನಿಧಿ ಆ ಸಮಾಜಕ್ಕೆ ಅರ್ಪಣೆ ಆಗ್ತದೆ. ಇವತ್ತೆಲ್ಲ ನಾವೆಲ್ಲ ಸಾಕ್ಷೀಭೂತರಾಗಿದ್ದೇವೆ. ಹಾಗಾಗಿ ಇದಕ್ಕೆಲ್ಲ ಹಿಂದಿನ ಮೂಲ ಪುರುಷ ಅಂತ ಹೇಳಿದರೆ ಬಂಜಾರ ಪ್ರಕಾಶ್ ಶೆಟ್ಟರು. ಇವತ್ತು ನಿಮಗೆ ಆಶ್ಚರ್ಯ ಆಗ್ಬೋದು, ನಾವು ಅಂದ್ಕೊಂಡದ್ದು ಒಂದು 60 ಲಕ್ಷ ರೂಪಾಯಿಯನ್ನು ಕೊಡಬೇಕು, ವಿದ್ಯಾರ್ಥಿಗಳಿಗೆ ಒಂದು 10 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ. ಈ ನಿಧಿ ಈಗ ಸುಮಾರು 1 ಕೋಟಿಯನ್ನು ಜಾಸ್ತಿ ಆಯ್ತು. ಈಗ ಯಾರನ್ನು ಬಿಡಬೇಕು, ಯಾರನ್ನ ಹಿಡಿಬೇಕು ಗೊತ್ತಾಗ್ತಿಲ್ಲ. ನಿಜವಾದ ಕಷ್ಟ ಇಡೀ ಸಮಾಜದಲ್ಲಿ ಎಲ್ರಿಗಿದೆ. ಹಾಗಾಗಿ ಟೋಟಲಿ ವಿ ಆರ್ ಅಂಡರ್ ಕನ್ಫ್ಯೂಷನ್. ಮತ್ತು ನಾವು ಏನು ತೂಗಿ ಎಳೆದು ಮಾಡಿ ಇಲ್ಲಿ ಪಕ್ಕದಲ್ಲಿ ನಾನು ಅತ್ಯಂತ ನತಮಸ್ತಕನಾಗಿ ನನ್ನ ಶಿರಬಾಗ್ತೇನೆ. ಮೋಹನ್ ಆಳ್ವ ಮತ್ತು ಅವರ ತಂಡ 3-4 ದಿನಗಳಿಂದ ಮೋಹನ್ ಆಳ್ವ ರಾತ್ರಿ ಹಗಲು ನಿದ್ದೆಗೆಟ್ಟು ಆ ಒಂದು ಪಟ್ಟಿಯನ್ನು ತಯಾರು ಮಾಡಿದ್ದಾರೆ. ಕಾರಣ ಇಷ್ಟೇ, ಸುಮಾರು 380 ಜನರ ಬೇಡಿಕೆ ಪಟ್ಟು ನಮಗೆ ಬಂದಿದೆ. ಅದನ್ನು ತೂಗಿ ಎಳೆದು ಯಾರಿಗೂ ಮನಸ್ಸು ನೋವಾಗಲಾರ್ದಾಗೆ ಬಾಕಿ ಜನರನ್ನು ಕನ್ವಿನ್ಸ್ ಮಾಡಿ ಈ ಸಲ ಕೊಡಲಿಕ್ಕೆ ಆಗೋದಿಲ್ಲ, ಮತ್ತೆ ಮುಂದಕ್ಕೆ ಏನಾದರೂ ಕೊಡ್ತೀವಿ, ಏನೋ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅವರು ಕಷ್ಟಪಟ್ಟು ಸುಮಾರು ಅವರ ಇಡೀ ತಂಡ ಇಲ್ಲಿ ಬಂದಿದೆ. ಹಾಗಾಗಿ ನಾನು ಅವರಿಗೆ ಸದಾ ಋಣಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಅವರನ್ನು ಕೂಡ ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಜಯಕರ್ ಅಣ್ಣವರು, ನಾನು ಮೊನ್ನೆನೇ ಹೇಳಿದಾಗೆ ನಾನು ಪ್ರಥಮ ಭೇಟಿಯಾಗಿರೋದು ಉಡುಪಿಯಲ್ಲಿ ನಮ್ಮ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರಿಗೆ ಮೊನ್ನೆ ತಾನೇ ನಾನು ಆಗಲೇ ಹೇಳಿದಾಗೆ ವಿಶ್ವ ಬಂಡ ಸಮ್ಮೇಳನ ಮಾಡಿದ್ದಾರೆ. ಒಂದಷ್ಟು ಅನುಭವದ ಬುತ್ತಿ ಅವರಲ್ಲಿದೆ. ಹಾಗಾಗಿ ಅದರ ಅನುಭವ ನಮಗೆ ಸಿಗಬೇಕು ಅನ್ನೋ ರೀತಿಯಲ್ಲಿ ನಾವು ಅವರನ್ನು ಭೇಟಿ ಮಾಡಿದಾಗ ಅವರು ಕೂಡ 24 ಗಂಟೆ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಸಭೆಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಸಂತೋಷ್ ಅಣ್ಣವರು ಈ ಚಿಂತನೆ ಬೀಜವನ್ನು ಬಿದ್ದವರು. ದೂರದ ಪೂನದಲ್ಲಿ ಇದ್ಕೊಂಡು ಕೂಡ ಹೇಳ್ತಾರಲ್ಲ, ಹತ್ತೂರ ದೂರತನಕ್ಕಿಂತ ಹೆತ್ತೂರ ಉಳಿಗೆ ಮೇಲೆ ಅನ್ನೋ ರೀತಿಯಲ್ಲಿ ಅಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಈ ಕಾರ್ಯಕ್ಕೆ ಚಿಂತನೆಯನ್ನು ಚಾಲನೆಯನ್ನು ಕೊಟ್ಟಂಥವರು ನಮ್ಮ ಸಂತೋಷ್ ಶೆಟ್ಟಿಯವರು. ಅವರನ್ನ ಕೂಡ ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ನಿಧಿಯನ್ನು ಅವರಿಗೆ ಕೊಡಬೇಕು. ಎರಡನೇದಾಗಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ಬೆನ್ನನ್ನು ತಟ್ಟಬೇಕು. ಮೂರನೇದಾಗಿ ನಾವು ಮುಖ್ಯವಾಗಿ ಇಟ್ಟಿರೋದು ನಮ್ಮ ಕಾರ್ಯಕರ್ತರಲ್ಲಿ ಕರೆಸ್ಕೊಂಡು ಅವರಿಗೆ ನಾಳೆ ರೂಪುರೇಷೆ ಇರಬೇಕು, ಯಾರು ಎಲ್ಲಿರಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತು ಡಾಕ್ಟರ್ ಮೋಹನ್ ಆಳ್ವ ಅವರು ಕೊಡಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಹಾಯಧನ ಕೊಟ್ಟ ಮೇಲೆ ಅವರು ಏನು ಇಲ್ಲಿ ಒಂದಷ್ಟು ಜನ ಬಂದಿದ್ದಾರೆ, ಅವರಿಗೆ ಆನಂತರದ ಕಾರ್ಯಕ್ರಮ ನಡೀತದೆ. ವಾರ್ಡ್ನ ಶರತ್ ದಯಮಾಡಿ ವೇದಿಕೆ ಬರಬೇಕು. ಮರಕಡ ವಾರ್ಡ್ನ ಲೋಹಿತ್ ದಯಮಾಡಿ ವೇದಿಕೆ ಬರಬೇಕು. ಬಂಗಳಕುದೂರಿನ ಕಿರಣ್ ಕುಮಾರ್ ದಯಮಾಡಿ ವೇದಿಕೆ ಬರಬೇಕು. ಕದ್ರಿ ವಾರ್ಡ್ನ ಮನೋಹರ್, ಹಾಗೆ ಕಂಕನಾಡಿ ವಾರ್ಡ್ನ ಪ್ರವೀಣ್ ಚಂದ್ರ ಆಳ್ವ. शत्रुबुद्धि विनाशाय दीपज्योतिर्नमोस्तुते, दीपज्योतिर्नमोस्तुते. शुभं कुरु त्वं कल्याणम् आरोग्यं धनसम्पदः.
ಮಾಡಿ ಕರಾವಳಿಯ ಹೆಮ್ಮೆಯ ಪುತ್ರನಾಗಿ ಹೊರಹೊಮ್ಮಿದಂತಹ ಪ್ರಕಾಶಣ್ಣನವರ 60ನೆಯ ಜನ್ಮದಿನೋತ್ಸವದ ಪ್ರಯುಕ್ತವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಆರ್ಥಿಕವಾಗಿ ನೊಂದವರಿಗೆ ಗೌರವಧನ ವಿತರಣೆಯಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನನ್ನ ಸಾಧನೆಗೆ ನಾನೇ ಶಿಲ್ಪಿ ಎಂಬ ಒಂದು ಮಾತಿನಂತೆ ಈ ಯುವ ಸಮಾಜ ಹಾಗೂ ವಿದ್ಯಾರ್ಥಿಗಳ ಬದುಕಲಿನಲ್ಲಿ ಒಂದು ಹೊಸ ಆಶಾಕಿರಣವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಒಂದು ವಿದ್ಯಾರ್ಥಿ ವೇತನವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಇಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ. ಹಾಲನ್ನು ಕೆದಕಿದರೆ ಮೊಸರು, ಮೊಸರನ್ನು ಕೆದಕಿದರೆ ಬೆಣ್ಣೆ, ಬೆಣ್ಣೆಯನ್ನು ಕೆದಕಿದರೆ ತುಪ್ಪ. ಹಾಲಿಗಿಂತ ಮೊಸರಿನ ಬೆಲೆ ಹೆಚ್ಚು, ಮೊಸರಿಗಿಂತ ಬೆಣ್ಣೆಯ ಬೆಲೆ ಹೆಚ್ಚು, ಬೆಣ್ಣೆಯಿಂದ ತುಪ್ಪದ ಬೆಲೆ ಹೆಚ್ಚು. ಒಂದು ದಿನ ಆಯುಷ್ಯ ಇರುವ ಹಾಲಿನಲ್ಲಿ ದೀರ್ಘಾಯುಷ್ಯ ಇರುವಂಥ ಒಂದು ತುಪ್ಪ ಅಡಗಿದೆ ಅಂತ ಹೇಳಿದರೆ ನಮ್ಮಲ್ಲಿ ಕೂಡ ಒಂದು ಅನಂತವಾದ ಶಕ್ತಿ ಅಡಗಿದೆ ಎಂಬುದನ್ನು ತೋರಿಸಿಕೊಟ್ಟವರು ಪ್ರಕಾಶಣ್ಣನವರು. ಹೆಚ್ಚಾಗುವಂಥ ಸಂಪತ್ತು, ಅಣ್ಣ ತಮ್ಮಂದಿರು ಪಾಲು ಮಾಡಿಕೊಳ್ಳಲಾಗದ, ನಮ್ಮಿಂದ ಬಲಾಢ್ಯರು ನಮ್ಮಿಂದ ಕಿತ್ತುಕೊಳ್ಳಲಾಗದ, ಮಾತ್ರವಲ್ಲ ಕಳ್ಳರು ಕದಿಯಲಾಗದ ಒಂದು ದೊಡ್ಡ ಸಂಪತ್ತಿದ್ದರೆ ಅದು ವಿದ್ಯೆ. ವಿದ್ಯೆ ಎಂಬುದು ಒಂದು ಬದುಕಿನ ದೀಪ ಕೂಡ ಹೌದು. ಹೇಗೆ ಪ್ರಕಾಶಣ್ಣನವರು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಏರಿದ್ದಾರೋ ಅದೇ ರೀತಿ ಕೂಡ ಈ ವಿದ್ಯಾರ್ಥಿಗಳು ಕೂಡ ಒಂದು ವಿದ್ಯೆ ಎಂಬ ಬೆಳಕಿನಲ್ಲಿ ಮುಂದೆ ಬಂದು ಅವರಂತೆ ಅವರ ಮನೆಗೆ ಮಾತ್ರ ಅಲ್ಲ, ಸಮಾಜ, ಊರು, ದೇಶ, ರಾಜ್ಯಕ್ಕೆ ಕೂಡ ಒಂದು ಒಳ್ಳೆಯ ಹೆಸರನ್ನು ಮಾಡಿ ಅವರು ಇವತ್ತು ಮಾಡುವಂಥ ವಿದ್ಯಾರ್ಥಿ ವೇತನದ ವಿತರಣೆಗೆ ಒಂದು ಅರ್ಥಪೂರ್ಣವಾದ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಖಂಡಿತವಾಗಿ ಅದಕ್ಕೆಲ್ಲ ತಾವು ಸಹಕರಿಸ್ತಾರೆಂಬ ಒಂದು ಆಶಯವನ್ನು ನಾವು ಕೂಡ ವ್ಯಕ್ತಪಡಿಸ್ತಾ ಇದ್ದೇವೆ. ದೇವರ ಸೃಷ್ಟಿ ಹಾಗೆ ಬಂಧುಗಳೇ, ನಮಗೆ ದೇವರು 2 ಕಣ್ಣು ಕೊಟ್ಟಿದ್ದಾರೆ, 2 ಕಿವಿಗಳನ್ನು ಕೊಟ್ಟಿದ್ದಾರೆ, 2 ಕೈಗಳನ್ನು ಕೊಟ್ಟಿದ್ದಾರೆ. ಆದರೆ ಕೊಟ್ಟಿರೋದು ಒಂದು ಬಾಯಿ ಮಾತ್ರ. ಇದರ ಅರ್ಥ ಏನಂತ ಹೇಳಿದರೆ 2 ಕಿವಿಗಳನ್ನು ಒಳ್ಳೆಯದನ್ನು ಹಾಗೂ ಕೆಟ್ಟದ್ದನ್ನು ಕೇಳಬೇಕು, ನಾವು ನುಡಿಯುವಾಗ ಒಳ್ಳೆಯದನ್ನು ಮಾತ್ರ ನುಡಿಯಬೇಕು. ಈ ನಿಸರ್ಗದ ಈ ಪ್ರಕೃತಿಯ ಎಲ್ಲ ಸೌಂದರ್ಯವನ್ನ 2 ಕಣ್ಣಿನಿಂದ ನಾವು ಆಸ್ವಾದಿಸಬೇಕು. ದೇವರು ಈ ಸೃಷ್ಟಿಯನ್ನ ಮಾಡಿದ್ದಾರೆ. ಇವತ್ತು ಪ್ರತಿಯೊಂದು ಧರ್ಮದ ಬಂಧುಗಳಿಗೆ ಯಾವುದೇ ಜಾತಿ ಮತ ಭೇದವಿಲ್ಲದೆ, ಬಡವ ಬಲ್ಲಿದವೆಂಬ ಅಂತರವಿಲ್ಲದೆ ಎಲ್ಲರನ್ನ ಗುರುತಿಸುವಂತ ಕಾರ್ಯಕ್ರಮ ಇಲ್ಲಿ ಪ್ರಕಾಶಣ್ಣನವರು ಹಾಗೂ ಅವರ ತಂಡದವರ ಹಮ್ಮಿಕೊಂಡಿದ್ದಾರೆ. ಉದಾರ ಚರಿತಾನಂತೂ ವಸುದೈವ ಕುಟುಂಬವೆಂಬ ಮಾತಿನಂತೆ ಇಡೀ ಸಮಾಜವನ್ನೇ ತನ್ನ ಒಂದು ಕುಟುಂಬದಂತೆ ನೋಡಿಕೊಂಡವರು ಪ್ರಕಾಶಣ್ಣ. ಉರ್ದು ಕವಿ ಒಂದು ಕಡೆ ಹೇಳ್ತಾರೆ, ದರ್ದೆ ದಿಲ್ಕೆ ವಾಸ್ತೆ ಪೈದಾಕಿಯ ಇನ್ಸಾನಕ್ಕೋ ವರ್ಣ ಇಬಾದತ್ ಕೇಲಿಯೇ ಕುಚ್ ಕಮ್ನತೆ ಕರುಭಯನ್ ಅಂತೇಳಿ. ಇದರ ಅರ್ಥ ಏನಂತ ಹೇಳಿದ್ರೆ, ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಕೇವಲ ಅವರನ್ನು ಆರಾಧಿಸಲಿಕ್ಕೆ ಮಾತ್ರ ಅಲ್ಲ, ನಮ್ಮ ಹತ್ತಿರದವರನ್ನ, ನಮ್ಮ ಸಮಾಜದ ನೊಂದವರನ್ನ ಗುರುತಿಸಿ ಅವರ ಸಂಕಷ್ಟದಲ್ಲಿ ಪಾಲ್ಗೊಂಡಾಗ ಮಾತ್ರ ನಾವು ದೇವರಿಗೆ ಸಲ್ಲಿಸಿದ ಪ್ರಾರ್ಥನೆ ಅದಕ್ಕೊಂದು ಅರ್ಥ ಬರ್ತದೆ. ಅದೇ ರೀತಿ ಸಂತ ಮದರ್ ತೆರೇಸಾ ಒಂದು ಕಡೆ ಹೇಳ್ತಾರೆ, ಕಣ್ಣಿಗೆ ಕಾಣುವ ಮನುಷ್ಯನನ್ನು ಪ್ರೀತಿಸಿದವ ಕಣ್ಣಿಗೆ ಕಾಣದ ದೇವರನ್ನು ಪ್ರೀತಿಸಿ ಫಲವೇನು ಅಂತ ಹೇಳಿ. ಎಲ್ಲ ಧರ್ಮದ ಅರ್ಥ ಒಂದೇ, ಒಂದು ಸಂದೇಶ ಒಂದೇ. ಮಾನವತಾವಾದಿಯಾಗಿ ನಾವು ಬಾಳಿ ಬದುಕಿ ಎಲ್ಲರ ಒಂದು ಸುಖ ಕಷ್ಟಗಳಿಗೆ ಸ್ಪಂದಿಸಿದಾಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ನಿಜವಾದ ಅರ್ಥ ಬರ್ತದೆ. ಪ್ರಕಾಶಣ್ಣನ ಕೂಡ ಹಾಗೆ ಎಲ್ಲ ಧರ್ಮದವರನ್ನು, ಎಲ್ಲ ಮತದವರನ್ನ ಸಮಾನವಾಗಿ ಸ್ವೀಕರಿಸಿ ಮಾನವತಾವಾದಿಯಾಗಿ ಬದುಕಿ ತನ್ನ ಒಂದು ಮಾರ್ಗದರ್ಶನವನ್ನ ಈ ಸಮಾಜಕ್ಕೆ ನೀಡುತ್ತಾ ಎಲ್ಲರಿಗೂ ಪ್ರೇರಣೆಯಾಗಿದ್ದಾರೆ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಶ್ರೀಮಂತಿಗೆ ಬರುವುದು ಕೇವಲ ಸ್ವಾರ್ಥಕ್ಕಾಗಿ ಅಲ್ಲಂತೆ. ಬಂದ ಶ್ರೀಮಂತಿಕೆಯನ್ನ ಸದ್ವಿನಿಯೋಗ ಮಾಡಿದಾಗ ಮಾತ್ರ ಅದಕ್ಕೆ ನಿಜವಾದ ಅರ್ಥ ಬರ್ತದೆ. ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಪ್ರಕಾಶಣ್ಣ ಸುಮಾರು ಸುರೇಶಣ್ಣ ಹೇಳಿದಾಗೆ 80 ಜನರಿಗೆ ಗೌರವಧನ ಹಾಗೂ 80-90 ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಿಕ್ಕಿದ್ದಾರೆ. ಮಾತ್ರ ಅಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸ್ಟೇಷನರಿ ಕೂಡ ವಿತರಣೆ ಆಗ್ತಾ ಇದೆ. ಎಲ್ಲರೂ ಕೂಡ ಇದನ್ನು ಪಡೆದುಕೊಂಡು ಹೋಗ್ಬೇಕಂತ ವಿನಂತಿಸುತ್ತಾ ಈ ಒಂದು ಸಮಾರಂಭದಲ್ಲಿ ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಮೆರಗನ್ನು ನೀಡಿದ ತಮಗೆಲ್ಲರಿಗೂ ಇನ್ನೊಮ್ಮೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.
60 ವರ್ಷವನ್ನು ಸಾರ್ಥಕ ಬದುಕಿನಲ್ಲಿ ಪೂರೈಸಿದಂಥ ಪ್ರಕಾಶ್ ಶೆಟ್ಟರವರ ಯಶಸ್ವಿ ಉದ್ಯಮ. ಅವಳ 10th ಮುಗಿಸಿ PUC ಮುಗಿಸಿ ಆಮೇಲೆ ಡಿಗ್ರಿಯನ್ನು ಮಾಡಿ ಮಾಸ್ಟರ್ ಡಿಗ್ರಿಯನ್ನು ಮಾಡಿ ಈಗ ಅವಳು ಕೆಲಸ ಇಲ್ಲದೆ ಇರುವಂಥ ಹುಡುಗಿ, ಅವಳಿಗೆ 1 ಲಕ್ಷ ರೂಪಾಯಿಯ ಮೊತ್ತವನ್ನು ಅಕ್ಷತಾ ಕುಮಾರಿ, ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವಂಥ ಅಕ್ಷತಾ ಕುಮಾರಿ ಅಕ್ಷತಾ ದೀಕ್ಷಿತ್ ರೆಡಿ ಆಗಬೇಕು. ದೀಕ್ಷಿತ್ ಅದು ಮೇಲೆ ದೀಕ್ಷಿತ್ ಇನ್ನು ಹರ್ಷಿತಾ ಭಂಡಾರಿ ಪಾಣೆಮಂಗಳೂರು ರೆಡಿಯಾಗಿ. ದೀಕ್ಷಿತ್ನ ಬಗ್ಗೆ ನೀವು ತಿಳ್ಕೊಳ್ಬೇಕು. ಇವನು ಮನೆಯಲ್ಲಿ ಯಾವ ವಿಶೇಷವಾದಂಥ ಸಂಪತ್ತಿಲ್ಲದೆ ತಾಯಿ ಆಶ್ರಯದಲ್ಲಿ ಅವರೇ ಅವನು ನೋಡ್ತಾ ಇರುವವರು. ಇವನಿಗೆ ಬಹಳಷ್ಟು ಬುದ್ಧಿಮಾಂದ್ಯತೆ ಕಷ್ಟ ಇದ್ದರೂ ಕೂಡ, ಅದರ ಜೊತೆ ವೈಕಲ್ಯತೆ ಇದ್ದರೂ ಕೂಡ 96% ಮಾರ್ಕನ್ನು 10th PUC ಪಡೆದು ಈಗ ಡಿಗ್ರಿಯನ್ನು ಮಾಡ್ತಾ ಇದ್ದಾನೆ. ಅದರ ಜೊತೆ CA ಪ್ರೋಗ್ರಾಮನ್ನು ಮಾಡ್ತಾ ಇದ್ದಾನೆ. ಈಗಾಗಲೇ CPT ಪ್ರೋಗ್ರಾಮನ್ನು ಮುಗಿಸಿ IPCC ಪ್ರೋಗ್ರಾಮಿಗೆ ಈಗ ಪರೀಕ್ಷೆ ಕೂತ್ಕೊಳ್ಳುವವನಿದ್ದಾನೆ. ಹರ್ಷಿತಾ ಭಂಡಾರಿ, ಸುದೀಪ್, ಸೂರಜ್, ಭವ್ಯಶ್ರೀ, ಗುರುವಾನ್ಕೆರೆ. ಬೆಳ್ತಂಗಡಿ ತಾಲೂಕಿನ ಗುರುವಾನ್ಕೆರೆಯ ಶ್ರೀನಿವಾಸ್ ಮತ್ತು ಸುಹಾಸಿನಿ ದಂಪತಿಗಳ ಮಕ್ಕಳು ಎಂಡೋಸಲ್ಫರ್ನ ಸಂತ್ರಸ್ತರು. ತೀರಾ ಬಡ ಕುಟುಂಬ. ಒಂದೇ ಮನೆಯಲ್ಲಿ 3 ಮಕ್ಕಳು ಈ ರೀತಿ ಪೀಡಿತರಾಗಿದ್ದದನ್ನು ನಾವು ಕಂಡಿದ್ದೇವೆ. ಎಲ್ಲಿದೆ ನೆಕ್ಸ್ಟು? ಹೊನ್ನಮ್ಮ ಬಂಟ್ವಾಳ, ಪ್ರೇಮಲತಾ ಕೇಪು ಗ್ರಾಮ ರೆಡಿಯಾಗಿ ಬಂದು. ಗಗನ್ ಬಂಟ್ವಾಳ, ಸತೀಶ್ ಶೆಟ್ಟಿ ಆಯಿತು. ಗಗನ್ ಬಂಟ್ವಾಳ ನೋಡಿ, ಗಗನ್ ಬಂಟ್ವಾಳ ಬಲ. ಆಕಾಶ್ ಐ ಬಂಟ್ವಾಳ, ಅವು ಅವೇ ಗಗನ್ ಎಲ್ಲಿದ್ದಾರೆ? ಬಲಮ್ಮ ಇಚೂರಿ ಗಗನ್ ಎಲ್ಲಿದ್ದಾರೆ? ಅಲ್ಲೇ ಅವಳು ಮುಳ್ಳೆ ಅಲ್ಲೇ ಮುಂತಿತ್ತು. ಆಕಾಶ್ ಐ ಸುಮಾನ್ ರೇಯತೆ ಅಂದು ಅಲ್ಲೇ ಆಕಾಶ್ ಐ. ರತಿದೇವಿ ಕೋಣಾಜೆ ತಂಗಡಿ, ಶ್ರೀಮತಿ ರಚಿತಾ ರತಿದೇವಿ ಕೋಣಾಜೆ. ರತಿದೇವಿ ಶ್ರೀಮತಿ ಸುಜಾತಾ ಬೆಳ್ತಂಗಡಿ, ಶ್ರೀಮತಿ ರಜಿತಾ, ರೇವತಿ ಬೆಳ್ತಂಗಡಿ, ಸುಜಾತಾ ಬೆಳ್ತಂಗಡಿ, ಶ್ರೀಮತಿ ರಚಿತಾ,
ಶ್ರೀಮತಿ ರೇವತಿ ಬೆಳ್ತಂಗಡಿ, ಕುಮಾರಿ ವಿಜಯಲಕ್ಷ್ಮಿ, ಸಚಿನ್ ನಾಯ್ಕ್, ಶರ್ಮಿಳಾ ಬಂಟ್ವಾಲ್, ರಚಿತಾ, ಶ್ರೀಮತಿ ರೇವತಿ ಬೆಳ್ತಂಗಡಿ, ವಿಜಯಲಕ್ಷ್ಮಿ, ಸಚಿನ್ ನಾಯ್ಕ್, ಶರ್ಮಿಳಾ ಬಂಟ್ವಾಳ, ಬಾಲಕೃಷ್ಣ, ವಿಜಯಲಕ್ಷ್ಮಿ, ಸಚಿನ್, ಸಚಿನ್ ನಾಯ್ಕ್, ಬಾಲಕೃಷ್ಣ, ಶರ್ಮಿಳಾ. ಈ ಶರ್ಮಿಳಳ ಬಗ್ಗೆ ನೀವು ನೋಡಬೇಕು. ಇವಳು ಕುಬ್ಜವಾಗಿದ್ದಂಥ ಹುಡುಗಿ ತನ್ನ PUC ಡಿಗ್ರಿಯನ್ನು ಮಾಡಿ ಮಾಸ್ಟರ್ ಡಿಗ್ರಿ MSW ಮಾಡಿ ಅವಳ ಇದಕ್ಕೆ ಒಂದು ಒಳ್ಳೆಯ ಉದ್ಯೋಗ ಸಿಕ್ಕಿತ್ತು. ಆದರೆ ಒಂದು ಬಸ್ಸಿನ ಬಹಳ ದೊಡ್ಡ ಆಕ್ಸಿಡೆಂಟ್ ಉಪ್ಪಿನಂಗಡಿಯಲ್ಲಿ ಆಗಿ ಅದು ಬಸ್ಸು ಮಗುಚಿ ಬಿತ್ತು. ಇದರ ಅಡಿಯಲ್ಲಿ ಅವಳು ಇದ್ದುಕೊಂಡು ಅವಳ ಸ್ಪೈನಲ್ ಕಾರ್ಡಿಗೆ ಪೆಟ್ಟಾಗಿ ಪುನಃ 1 ವರ್ಷ ಕಾಲ ಅವಳು ಈಗ ಬೆಡ್ ರಿಡನ್ ಆಗಿರುವಂಥ ಅವಳೊಂದು ಬಹಳ ದೊಡ್ಡ ಕಷ್ಟ. ಸತ್ಯ. ಬಾಲಕೃಷ್ಣ ಶೆಟ್ಟಿಗಾರ್, ಸುನೀತಾ ಬಾರ್ಕೂರ್, ತಾರಿ ಕೊರಗ, ಸುನೀತಾ ಕೊರಗ, ತಾರಿ ಕೊರಗ, ರಾಜೇಶ್ ಶೆಟ್ಟಿ, ಸುನೀತಾ ಬಾರ್ಕೂರ್, ತಾರಿ ಕೊರಗ, ಮತ್ತೆ ಸುನೀತಾ ಕೊರಗ, ತಾರಿ ಕೊರಗ, ಜಾರಿಗೆ ಕೊರಗ, ರಾಜೇಶ್ ಶೆಟ್ಟಿ, ತಾರಿ ಕೊರಗ, ತಾರಿ ಜಾರಿಗೆ ಕೊರಗ, ಜಾರಿಗೆ ಕೊರಗ, ರಾಜೇಶ್, ವಿಶಾಲಾಕ್ಷಿ ಶೆಟ್ಟಿ, ಕುರ್ತಮಗೇರು, ರಘು ಶೆಟ್ಟಿ ಸರಪಾಡಿ, ರಾಜೇಶ್ ಶೆಟ್ಟಿಯರು. ವಿಶಾಲಾಕ್ಷಿ ಶೆಟ್ಟಿ, ರಘು ಶೆಟ್ಟಿ, ಸುಶಾಂತ್ ರೈ, ರಘು ಶೆಟ್ಟಿ, ವಿಶಾಲಾಕ್ಷಿ ಶೆಟ್ಟಿ, ಸುಶಾಂತ್ ರೈ, ಲತೀಶ್ ಶೆಟ್ಟಿ, ಮಾನಿಕಾ, ಸುಶಾಂತ್ ಕೊಡಿ, ವಿಶಾಲಾಕ್ಷಿ ಶೆಟ್ಟಿ 3 ವರ್ಷದ ಹುಡುಗಿರುವಾಗಲೇ ದೃಷ್ಟಿಯನ್ನು ಕಳೆದುಕೊಂಡವಳು, 43 ವರ್ಷದಿಂದ ಮದುವೆ ಆಗದೆ ಅಮ್ಮನನ್ನೇ ಅವಲಂಬಿಸಿಕೊಂಡಿರುವಂಥ ಹುಡುಗಿ. ಲತೀಶ್ ಶೆಟ್ಟಿ, ಮಾನಿಕಾ ಕೊಟ್ಟಾರ, ಮಾನಿಕಾ ಕೊಟ್ಟಾರ, ಮಾನಿಕಾ ಇದು ನೋಡಿ ಚಕ್ಕ ಓದ್ತಾ ಹೊತ್ತಿಗೆ. ಲತೀಶ್ ಶೆಟ್ಟಿ, ರವಿ ಮಾನಿಲ, ಲತೀಶ್ ಶೆಟ್ಟಿ ಬರಲಿ, ರವಿ ಮಾನಿಲ, ಲತೀಶ್ ಬರಲಿ, ಮತ್ತು ಗಂಗಾಧರ್ ಶೆಟ್ಟಿ ಬಂಟ್ವಾಲ್, ವಸಂತಿ ಬಿ ಶೆಣೈ,
ಲತೇಶ್ ಶೆಟ್ಟಿ. ಮಾಣಿಕ ರವಿ ಮಾನಿಲ ಗಂಗಾಧರ ಶೆಟ್ಟಿ, ವಸಂತಿ ಬಿ ಶನಾಯ್, ರವಿ ಮಾನಿಲ, ಗಂಗಾಧರ ಶೆಟ್ಟಿ, ವಸಂತಿ ಬಿ ಶನಾಯ್, ದಿನೇಶ್ ಶೆಟ್ಟಿ, ಗಣೇಶ್ ಮುಗೇರ, ಗಂಗಾಧರ ಶೆಟ್ಟಿ. ವಸಂತಿ ಬಿ ಶನಾಯ್, ದಿನೇಶ್ ಶೆಟ್ಟಿ, ಗಣೇಶ್ ಮುಗೇರ, ರೋಹಿತಾಶ್ವ, ವಿಶಾಲಾಕ್ಷಿ, ಇಲ್ಲಿ ಇವರು ದಿನೇಶ್ ಶೆಟ್ಟಿ ಕೊಡು, ಗಣೇಶ್ ಮುಗೇರ, ದಿನೇಶ್ ಶೆಟ್ಟಿ ಏನಾಯಿತು? ವಿಶಾಲಾಕ್ಷಿ, ರತ್ನಾವತಿ ಕಾಸರಗೋಡು, ಉದಯ್ ಶೆಟ್ಟಿ, ದೀಪಕ್ ಶೆಟ್ಟಿ, ಪ್ರತೀಕ್ ಶೆಟ್ಟಿ, ಇಂದಿರಾ ಕುಂದಾಪುರ, ವಿಶಾಲಾಕ್ಷಿ, ರತ್ನಾವತಿ ಕಾಸರಗೋಡು, ಉದಯ್ ಶೆಟ್ಟಿ ಸಾನೂರು, ದೀಪಕ್ ಶೆಟ್ಟಿ, ಪ್ರತೀಕ್ ಶೆಟ್ಟಿ ಕುಂದಾಪುರ, ಕಾಣ್ತ ದುಡ್ಡು, ಉದಯ್ ಶೆಟ್ಟಿ, ರತ್ನಾವತಿ ಕಾಸರಗೋಡು, ದೀಪಕ್ ಶೆಟ್ಟಿ, ಇಂದಿರಾವ, ರತ್ನಾವತಿ ಕಾಸರಗೋಡು, ದೀಪಕ್ ಶೆಟ್ಟಿ, ರತ್ನಾವತಿ ಕಾಸರಗೋಡು, ಹಾಂ ರತ್ನಾವತಿ ಕಾಸರಗೋಡು, ದೀಪಕ್ ಶೆಟ್ಟಿ, ಪ್ರತೀಕ್ ಶೆಟ್ಟಿ. ತಾವುಗಳು ಒಂದನ್ನು ಗಮನಿಸಬೇಕು. ಇವತ್ತು ಬಂದಂಥ ಇವರಿಗೆ ಬಾಬಿ ಶೆಟ್ಟಿ, ಬೇಬಿ ಶೆಟ್ಟಿ, ಸನತ್ ಕುಮಾರ್ ಕಟೀಲ್, ಗಣೇಶ್ ಕುಲಾಲ್, ಬಾಬಿ ಶೆಟ್ಟಿ ಯಾರು, ಮತ್ತು ಬೇಬಿ ಶೆಟ್ಟಿ, ಬೇಬಿ ಶೆಟ್ಟಿ. ಬೇಬಿ ಶೆಟ್ಟಿ, ಸನತ್ ಕುಮಾರ್ ಅಜಿಲಾ, ಬಾಬಿ ಶೆಟ್ಟಿ, ಬೇಬಿ ಶೆಟ್ಟಿ, ಅದು ಬೇರೆ ಬೇರೆ ತುಲೆ ಏನು ತುಲೆ. ಗಣೇಶ್ ಕುಲಾಲ್, ನಳಿನಿ ಶೆಟ್ಟಿ, ಒಂದೇ ಮನೆಯ 3 ಮಕ್ಕಳು ಕೂಡ ಬೇರೆ ಬೇರೆ ಒಂದೇ ರೀತಿಯ ಕಾಯಿಲೆಯಲ್ಲಿದ್ದ ಶೆಟ್ಟಿ ಜಯಶ್ರೀ, ನಿಯಾ ಶೆಟ್ಟಿ, ನಿಧೀಶ್ ರೈ, ಸವಿತಾ, ಜಸ್ಟಿನ್ ಜೋಸೆಫ್ ಬೆಳ್ತಂಗಡಿ, ಸವಿತಾ, ನಿಧೀಶ್ ರೈ, ಗಣೇಶ್ ಪಕಲ, ಅನನ್ಯ ಶೆಟ್ಟಿ, ರಂಜನಿ, ಗಣೇಶ್ ಪಕ್ಕಲ, ವಸಂತಿ ಶೆಟ್ಟಿರವರು. ವಸಂತಿ ಭವಿಷ್ ಶೆಟ್ಟಿ, ಸೌಮ್ಯ,
ಸೃಷ್ಟಿ ಪೂರ್ಣಿಮಾ ಬಾಲಕೃಷ್ಣ. ಸೃಷ್ಟಿ ಪೂರ್ಣಿಮಾ ಜಯಂತಿ ಮತ್ತು ಸೌಮ್ಯ. ಮೊಹಮ್ಮದ್ ಹುಸೇನ್. ಚೆಲುವೆ ಪೂಜಾರಿ. ಅಕ್ಷತ ಪೂಜಾರಿ ಕೊಡಿ. ಚೆಲುವೆ ಪೂಜಾರಿ. ಚೆಲುವೆ ಪೂಜಾರಿ. ಸಚಿನ್ ಸುನಂದ ನಿರೀಕ್ಷಾ. ಸಚಿನ್ ತೃಪ್ತಿ. ಸುಜಿತ್ ಕುಮಾರ್. ಅನುಪಮ ಶೆಟ್ಟಿ. ತೃಪ್ತಿ. ಸುಜಿತ್ ಕುಮಾರ್. ಸುಜಿತ್ ಕುಮಾರ್. ಸುಜಿತ್ ಕುಮಾರ್. ಸುಜಿತ್ ಕೊಪ್ಪ. ಪ್ರೇಮಲತಾ ಕೆ ಶೆಟ್ಟಿ. ಚಿರಾಗ್. ಸನ್ಯಾ ಡಿ ಶೆಟ್ಟಿ. ಶಿಬಾನಿ ಜಿ ಶೆಟ್ಟಿ. ಶರಣ್ ಕುಮಾರ್. ರಕ್ಷಿತ್. ಲಕ್ಷ್ಮಣ. ಅಂಜಲಿ ನಾಗರಾಜ್ ಕೋಲ್ಕರ್. ವಸಂತಿ. ಸುನಂದ. ಸುನಂದ. ಸುಜಾತ. ಪ್ರೇಮ. ಯೋಗೀಶ್ ಶೆಟ್ಟಿ. ರವಿ ಶೆಟ್ಟಿ. ಸಂಪತ್ ಕುಮಾರ್. ನಿಶ್ವಿತಾ ಆಳ್ವಾ. ಪ್ರಾಚಿ. ಯೋಗೀಶ್ ಶೆಟ್ಟಿ ಒಲ್ಪಲ್ಲೇರು. ಯೋಗೀಶ್ ಶೆಟ್ಟಿ ಉಲ್ಲಾರ ಅಲ್ಲ. ಯೋಗೀಶ್ ಶೆಟ್ಟಿ ಬತ್ತೇರು. ಪ್ರಾಚಿ ಯೋಗೀಶ್ ಶೆಟ್ಟಿ ಆತ. ಅಯ್ಯ ಚೆಕ್ ಜಾಗ್ರತೆ ಪರಿನ್. ದೇವಂತ ನೆಟ್ಟು ಕೂಡ ರಿಪೀಟ್ ಮಾಡ್ಪಾಯನ ಕೊರ್ರೆ ಬಾಕಿ ಇತ್ತಿನ ನಿಖಲು ಇತ್ತರ ನಂದು ಆಯ್ನತ್ ಬೇಗ ಬಲ್ಲೆ. ನಾನು ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ. ದಯವಿಟ್ಟು ನಾನು ಹೇಳಿದ ಹೆಸರು ನೋಡಿ ಇಲ್ಲಿ ಇದ್ರೆ ಆದಷ್ಟು ಬೇಗ ಬಂದದನ್ನ ಪಡ್ಕೊಳ್ಬೇಕು. ರವಿ ಶೆಟ್ಟಿ. ದೀಕ್ಷಿತಾ. ಲಿನಿತಾ ಡ್ಯಾಂಟಿಸ್. ಶರಣ್ ಕುಮಾರ್. ರೋಹನ್ DSA. ರಕ್ಷಿತ್. ಐಶ್ವರ್ಯ ಮೋಹನ್ ಶೆಟ್ಟಿ. ಪವನ್ ರಾಕೇಶ್. ರಯನ್ ರಾಕೇಶ್. ಥ್ಯಾಂಕ್ ಯು.
ಅಂಚೆ ನಮ್ಮೊಟ್ಟಿಗೆ ಅಳಪೆ ವಾರ್ಡದ ಶೋಭಾ ಪೂಜಾರಿ, ಕಣ್ಣೂರ್ದ ಚಂದ್ರಾವತಿ ವಿಶ್ವನಾಥ್, ಜಪ್ಪಿನ ಮಗೂರು ಮೀನಾ ಮಂಗಳ, ಅಳಪೆ ಬಾರಿ ಒಂಜಿ ಕಡೆಟಿ ಎಂಕ್ ಖುಷಿ ಒಂದುಂಡು, ಒಂಜಿ ಕಡೆ ದುಃಖ ಒಂದುಂಡು. ದುಃಖ ದೇಗ ಆಪುಂಡು ಪಂಡ ಯಾನು ಸುಮಾರು ಒಂಜಿ 20 ವರ್ಷದಿಂಚಿ ಒಂದೊಂಜಿ ಸಂಘ ಸಂಸ್ಥೆ ಹತ್ರ ಎನ್ನ ದೋಸ್ತಿನಗಲ ತ್ರೂ ಇಂಚಿನ ಕೆಲಸವನ್ನು ಮಲ್ತೊಂದಿತ್ತಾನೆ. ಎಂಕ ಅವು ದೂರೋಡು ತೂದು ಬಾರಿ ಖುಷಿ ಹೊಂದಿತ್ತಂಡು. ಇತ್ತ ಮೂಲ ಯಾನು ಆಗಲ್ಲ ಎದುರುಡು ಬರ್ತದೆ ಯಾನೇ ಮಲ್ಪನಾಗ ಯಾನೇ ಕೊರ್ನಾಗ ಆ ಸಾಯದವನು ಎನ್ನ ಕೈಟು ಕೊರ್ನಾಗ ನಿಜವಾದ ಎಂಕ ದುಃಖ ಹೊಂದುಂಡು. ಒಂಜಿದಾದ ಬಣ್ಣಗ ಈ ದುಃಖನು ಯಾನ ನಿಗುಲಿ ನಿಮ್ಮಲು ಈತ ಕುಲಿದಿನ ಚಾರಡು ಯಾನ ಈ ಚಾರಳ ಯಾನ ಏತೋ ವರ್ಷದ ಪಿರವು ಯಾನ್ಲ ಅವೇ ಚಾರಡು ಕುದೊಂದು ಯಾನ್ಲ ಆ ದುಃಖವನ್ನು ಅನುಸರಿಸೊಂದಿತ್ತು ಅನುಭವಿಸೊಂದಿತ್ತೆ. ಆ ದುಃಖದ ಅನುಭವ ಹೆಂಗೆ ಕಾವೊಂದುಂಟು. ಮಸ್ತ್ ಜನ ಇನಿ ಬೇತೆ ಬೇತೆ ಸಮಾಜದಗಲು ಬೇತೆ ಬೇತೆ ವರ್ಗದಗಲು ಒಂಜಿ ಶಿಫರಸ್ ಏರ್ನಲ ದಾಂತೆ ಏರ್ನಲ ಒಂಜಿ ಒತ್ತಡಗು ಮಣಿಯ ಒಂದೆ ಭಾರಿ ಪೊರ್ಲುದ ಒಂಜಿ ಭಾರಿ ಸಿಸ್ಟಮ್ಯಾಟಿಕ್ ಒಂಜಿ ಸಿಲೆಕ್ಷನ್ ಮಲ್ತದ ಇನಿ ಒಂಜಿ ಸಹಾಯಧನ ಕೊರನೆ ಇಂಕ ಭಾರಿ ತೃಪ್ತಿ ಕೊರನು. ಬೊಕ್ಕೊಂಜಿ ಕಡೆಟ್ ವಿದ್ಯಾರ್ಥಿಗಳಿಗೆ ಒಂಜಿ ಕಡೆ ಒಂಜಿ ಎಲ್ಯ ಕಿಂಚಿತ ಸೇವೆ ಆಂಡ್ ಕತ್ತಲಿನ ನಾಶ ಮಲ್ಪಡು ನಾಂಡ ಬೆಳಕೇ ಬೋಡು, ಅಜ್ಞಾನನು ನಾಶ ಮಲ್ಪಡು ನಾಂಡ ಜ್ಞಾನನೇ ಬೋಡು. ಜ್ಞಾನ ವಿದ್ಯೆ ಇತ್ತನ್ನ ಮಾತ್ರ ಬರೇ ಸಾಧ್ಯ ಉಂಟು. ಆ ವಿದ್ಯೆನು ನಮ್ಮ ಇನ್ನು ಕೊರಡು ಮಾತಿರಲು ಒಂಜಿ ವಿದ್ಯೆಯನ್ನು ತಲುಪಡು ವಿದ್ಯೆಗೂ ಕೊರಡು ಪಂಡದು ಈ ಒಂಜಿ ಸಹಾಯಧನನು ಒಂಜಿ ಒಟ್ಟು ಸೇರಿದು ಇನ್ನು ಮಲ್ತೊಂದಿಲ್ಲ. ಸುರೇಶಣ್ಣ ಪಂಡಿಲಕ 25ನೇ ತಾರೀಕಿದ ಕಾರ್ಯಕ್ರಮ ಅವೆಲ್ಲ ಮಂಡ್ಯದ ನನಲ ಇಜ್ಜಿ ಎರಡ ಬತ್ತಿದ ಪ್ರಕಾಶ್ ಅಭಿನಂದನ ಕಾರ್ಯಕ್ರಮ 25ನೇ ತಾರೀಕಿಗೆ ಎಂಕ್ಲು ಮಲ್ತೊಂದಿಲ್ಲ. ಪ್ರಕಾಶನ ಇರು ಎಕ್ಸೆಪ್ಟ್ ಮಲ್ಪಡು ಪಂಡೇಕಿ ಆಗಲೇ ಅರೆ ಪಂಡೆ ಸುಮಾರು 30 ಜನ ಬತ್ತಿತ್ತೀರು ಅರ್ನೊಟ್ಟಿಗೂ ಆರು ಅರ್ನ ಇನ್ನು ಏನು ಎಂಕಲ್ನ ಪ್ರಕಾಶ್ ಅಭಿನಂದನ ಪದಾಧಿಕಾರಿಗಳು ಸದಸ್ಯರು ಪೂರ ಸೇರ್ದು ಬತ್ತಿತ್ತೇರು. ಏತ್ತು ಮಾತ್ರಲ್ಲ ಬುಡ್ಚಿಯನ್ನ ಸನ್ಮಾನ ಮಲ್ಪರೆ ಬಲ್ಲಿ ಅಂದ್ ಪಣ್ಣೇಕು ಬೊಕ್ಕ ಮಸ್ತ್ ಒತ್ತಾಯಗೂ 3 ಗಂಟೆ 4 ಗಂಟೆ ಒತ್ತಾಯ ಮಲ್ತಿನೇಕು ಬೊಕ್ಕ ಯಾನು ಒಪ್ಪಿಯನ್ ಅದಗನೇ ಅನ್ಪಂತೆ ಎನ್ನೋ ಒಂಜಿ ಸಂಕಲ್ಪ ಉಂಡು. ಆ ದಿನ ಬುಡ್ಚಿ ಒಂಜಿ ವಾರ ದುಂಬು ಅಶಕ್ತರಿಗೆ ಬೊಕ್ಕ ಆರ್ಥಿಕವಾದ ಹಿಂದುಳಿನ ವಿದ್ಯಾರ್ಥಿಗೂ ಒಂಜಿ ಎನ್ನ ಕಂಪನಿ ಹಿಡಿದಾಲ ಎಂಕೊಂಜಿ ಕಾಂಟ್ರಿಬ್ಯೂಷನ್ ಮಲ್ಪನ ಸಂಕಲ್ಪ ಉಂಡು ಅವು ಮಲ್ಪಡು ಬಂಡದು ಅವು ನೀನು ಎಂಕಲ್ ಮಲ್ತೊಂದಿಲ್ಲ. ಒಂಜಿ ಲೆಕ್ಕದ ಎಂಗೆ ಭಾರಿ ಬೇಜಾರ ಒಂದುಂಡು. ಯಾನು ಇನಿ ಎನ್ನ ಕಣ್ಣೆದುರ್ತು ನಿಜವಾದ ದುಃಖ ಬರೊಂದುಂಡು. ಯಾನು ಈ ವಿಷಯ ಯಾನು ಮಸ್ತ್ ಮೋನ ಆಳ್ವರೆಗೆ ಎನ್ನ ಥ್ಯಾಂಕ್ಸ್ ಪನೊಂದುಲ್ಲೆ. ಮೋನ ಆಳ್ವರೆಗೆ ಎತ್ತು ಪಂಡಲಿ ಯಾವಚಿ ಅವ್ರನ್ನ ಚಾಯ್ಸ್ ಭಾರಿ ಕರೆಕ್ಟ್ ಚಾಯ್ಸ್ ಮಲ್ದಿರು ಈ ಸಬ್ಜೆಕ್ಟ್ ವಾ ಪ್ರಚಾರಲ್ಲ ಎಂಕ್ ಬಿಡ್ಚಿ ವಾ ಆಡಂಬರಲ್ಲ ಬಿಡ್ಚಿ ಆಡ ಒಂಜಿ ಮಾತ ಸತ್ಯ. ಒಂದೇ ದಿನ ಪ್ರತಿ ವರ್ಷ 1 ಕೋಟಿ ರೂಪಾಯಿ ಇಂಚಿನ ಒಂಜಿ ಕೆಲಸಗೂ ಮೋಹನ್ ಆಳ್ವೇರ್ನ ತೂರಡೆ ಎನ್ನ ಸಮ್ಮುಕೊಡೆ ಆವಡು ಪಂಡದು ಯಾನು ಉಪ್ಪ ಮುಟ್ಟ ಒಂದೇ ಯಾನು ಮಲ್ಪು ಯಾನು ಪಂಡ್ರೆಗೆ ಯಾನು ಈ ಸಂದರ್ಭ ಯಾನು ಬಾಯಿ ಭಾರಿ ಕನೆಕ್ಷನ್ ಉಲ್ಲ ದಯಪಂಡ ಅರ್ನ ಮಲ್ಲ ಮನಸ್ಸು ಇತ್ತೆ ಇಂಗೆ ಗೊತ್ತಾವೊಂದುಂಡು. ಇನಿ ಅರ್ನ ಒಂಜಿ ಕಾರ್ಯಕ್ರಮ ಉಂಟುನಗನೇ ಏರೆಗ್ಲ ಒಂಜಿ 5 ಜನಕ್ಕೂ 5 ಲಕ್ಷ 5 ಬೊಕ್ಕ 10,000 ಲೆಕ್ಕ 500 ಜನಕ್ಕೂ 5 ಬೊಕ್ಕ ಪ್ರತಿ ವರ್ಷಲ 1ನೇ ತಾರೀಕು 1 ಕೋಟಿ ರೂಪಾಯಿನ ಯಾನು ಖಂಡಿತ ಕೊರ್ಪೆ ನಂಜೆ ಪಾತೆರ 5 ಮಿತ್ತದ ಮಲ್ಲ ಪಾತೆರ ನನ್ನ ಬೇತೊಂಜಿಜ್ಜಿ ಅವಲತ್ತ ಉಡುಪಿಡಿ ಕೊರಂಗರಪಾಡಿ ಒಂಜಿ ಪ್ರತಿಷ್ಠಿತ ಮನೆತನ ಪುಟ್ಟದು ಉಡುಪಿಡಿ ವಿದ್ಯಾಭ್ಯಾಸ ಪಡೆದು ಬ್ಯಾಂಗ್ಳೂರು ಹೋದು ವಾವಾ ಬಿಸ್ನೆಸ್ ಮಲ್ತದು
ಸಾಧಾರಣದ ಬಿಸ್ನೆಸ್ ಪೂರ ಎಂಕಲ ಅಂದಾಜುಂಡು ಪ್ರಕಾಶ್ ಶೆಟ್ಟಿ ಎಂಚಿನ ಮಾತ್ರ ಬಿಸ್ನೆಸ್ ಮಲ್ದೇರುಂದು ಆಂಡ ಮನಸ್ಸು ಒಂಜಿ ಬಾರಿ ಮಲ್ಲ ಮನಸ್ಸೇ ಯಾನು ಮಸ್ತ್ ಜನ ದಾನಿನಾಗ್ಲೇನು ತೂತೀರ ಇಂಚಿನ ದಾನಿನಾಗ್ಲೇನು ತೂತಿದೆ ಪುದಾರ ಬೋಡ ದಾನ ಮಲ್ಪನಕ್ಲು ಭಾರಿ ಜನ ಒಲ್ಲೇರು ಪುದಾರ ಬರೋಡು ಒಂಜಿ ಪುದಾರ ಹಾಲ್ಡ್ ಬರೋಡು ಒಂಜಿ ಪುದಾರ್ ಅವಳು ಬರೋಡು ಅಂಚೆದಾಲ ಮನಸ್ಸು ಮಲ್ತಿನತ್ತು ಅಂಚೆ ಇಂಚಿನತ್ತಿನ ಆರ್ನ ಪುದಾರ್ದಿತ್ತಜರು MRG ಗ್ರೂಪ್ ಒಂದು ಅಪ್ಪರೆಲ ಅಮ್ಮನಲ ಮಗನ ಪುದಾರ್ದಿದ್ದು ಆರು ಬಿಸ್ನೆಸ್ ಮಲ್ತೊಂದುಳ್ಳಿ ಬೊಕ ಪಾತ್ರೆ ಮಸ್ತ್ ಆರ್ನ ಬಗ್ಗೆ ಪಾತ್ರೆ ಉಂಡು ಒಂಜಿ ಸ್ಟೈಲ್ ಕಿಂಗ್ ಹೌದಲ್ಲ ಒಂಜಿ ಸುಂದರ ಯೋಕೆ ಆ ಒಂಜಿ ಪಾತ್ರೆ ಉಂತುನ ಇತ್ತ ತುಜಾರ ನಿಖಲು ಒಂಜಿ ಡಿಸ್ಟ್ರಿಬ್ಯೂಷನ್ ಮಲ್ಪನ ಸ್ಟೈಲ್ ತುಜಾರ ಆ ಒಂಜಿ ಪ್ರೀತಿ ಅವಿನ ಮಾತ ತೂದು ನಾವು ಕಲ್ಪೋಡು ಎಂಕಲ ಪ್ರಾಯ ನನ್ನ ಕಲ್ಪನೆ ಹಿಂಗೆ ಟೈಮ್ ಇದ್ದಿ ಅಂಚಾದ ಪ್ರಕಾಶಣ್ಣ ದೇವರು ಇರಗೆ ಆಯುರ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಕೊದ್ದು ನನ್ನ ಒಂಜಿ 127 ವರ್ಷ ಇತ್ತೆ ಆಯುಷ ಅಣ್ಣ 100 ವರ್ಷ ಬದುಕಲಿ ಬಂದದ್ದು ದೇವ್ರ ನಟ್ಟೊಂದು ಎನ್ನರಡ್ಡ ಪಾತ್ರೆ ಉಂತವೆ ಮಾತೆರೆಗಳ ನಮಸ್ಕಾರ. ನಮ್ಮ ಕೆಲಸನೇ ಪಾತಿರ್ನಾಗ ಬಾಯಿ ಪಾತಿರ್ನ ಅಗತ್ಯ ಜಿಂದ್ಯಾನೇನ್ವೆ ಒಂಜಿ ಹೃದಯ ಸೃಷ್ಟಿ ಕಾರ್ಯಕ್ರಮ ಮನಸ್ಸಿಗೆ ತಟ್ಟುನ ಕಾರ್ಯಕ್ರಮ ನಮ್ಮ ಸಮಾಜದ ಅಂಚಿಂಚಿಂತು ಎಡ ಅಂಚಿನ ಜನಕ್ಕಳು ಮಸ್ತ್ ಉಳ್ಳೇರು ಅಂಡ ಹೆಚ್ಚಿನ ನಮ್ಮ ಜನಕ್ಕಳು ಎಂಚಿನ ಮಲ್ಪ ಬಂಡ ಐನು ತುಯ್ಯರೆ ಬೋಪುಜ ನಮ್ಮ ನಿರೆಕರೆಟ್ಲ ಈ ನಮ್ಮನೆದ ಒಂಜಿ ಕಷ್ಟದಕ್ಕಳು ಇತ್ತೆಡ ತುಯ್ಯರೆ ಬೋಪುಜ ಅಂಡ ಮೂಲು ಇತ್ತೆ ಸಭೆಗೆ ಬಂದಾಗ ಅಕ್ಕಳ ಕಷ್ಟ ಅಂತುಂಡಾಗ ನಮ್ಮ ಹುಳ ಹಿಡ್ದು ಕರ್ಲು ಒಂಜಿ ನಮ್ಮನೆ ಅಯ್ಯೋ ರಾಮ ಇಂಚಿನಕ್ಕುಲ್ಲ ಉಳ್ಳೇರೆ ಅಂದ ಅಪ್ಪು ಇಂಚಿನಕ್ಕಳು ಈತತ್ತು ಮಸ್ತ್ ಉಳ್ಳೇರು ಅಂಡ ಕೊರ್ಪಿನಕ್ಕುಲ್ದ ಕಮ್ಮಿ ಉಳ್ಳೇರು ಎಂದು ಅನ್ಪಿನಿ ದುಡ್ಡು ತಿನ್ನೋಕುಲ್ಲ ಮಸ್ತ್ ಉಳ್ಳೇರು ಬೇತೆ ಬೇತೆ ನಮ್ಮನೆ ಸಂಪಾದನೆ ಮಲ್ತು ಮಸ್ತ್ ಕಟ್ಟದೀತೇರು ಕೊನೆಯರ ಒಂಜಿ ಸೂಜಿಲ್ನ ಆಪುಜಿ ಒಂಜಿ ನೂಲುಲ್ಲ ಕೊನೆಯರ ಆಪುಜಿ ಅಂಡ ಅಕುಲು ಮೂಲು ಪಟದು ಬೋಬುಜೇರು ಮಡ ಕೈಟ್ ಕಕ್ಕೆದೇರು ಜೇರು ಬನ್ಪೇರಿಗೆ ಏನೋರತ್ತ ಪಂಡ ಕಕ್ಕೆದೇರು ನಾನು ಉಪ್ಪು ದಿನ ಆಯ ದಿನಪಿ ನಾನು ಉಪ್ಪು ಹಾಲು ಹಾಪುನೊಂದು ಅಂಚ ಕಟ್ಟದಿದ್ದು ಬೊಕ್ಕ ಜೋಕುಲು ಲಡಾಯಿ ಮಲ್ಪು ಲೆಕ್ಕ ಮಲ್ತು ಬೋಪೇರು ಅಂಡ ಪ್ರಕಾಶ್ ಶೆಟ್ರು ಧರ್ಮ ಕರ್ಮದ ಸಂಯೋಗ ಬನ್ಪೇರು ಒಂಜಿ ಸಾರ್ಥಕ ಕೆಲಸನ ಅರ್ನ ಪುಟು ದಿನ ಸಾರ್ಥಕ ಅಂಡು ಇನ್ನು ಅಪ್ಪೆಮ್ಮೆ ಮಿತ್ತಿತ್ತಂಡಲ ಅಕುಲೇಗ್ಲ ಸಂತೋಷವು ಎನ್ನ ಮಗೆ ಒಂಜಿ ಎಡ್ಡೆ ಕೆಲಸ ಮಲ್ತಿ ಬಂದ್ಪೇನೆ ಒಂಜಿ ಭಾವನೆ ಅಕ್ಲಿಗೆಲ್ಲ ಬರ್ತದೆ ಅಕ್ಲನ ಆಶೀರ್ವಾದ ದಿಕ್ಕೊಂಡು ಇನ್ನು ಆ ಜೋಕುಲು ಅವಡು ಆ ಸಂಕಷ್ಟ ರೀತಿನಕ್ಲು ಅಕ್ಲಿಗೆ ಒಂಜಿ ಉಳಾ ಹಿಡ್ದು ಅಕ್ಲು ಒಂಜಿ ಏತು ಸಂತೋಷ ಪಡಬೇರು ಆ ದುಃಖದ ಕಾಲೋಡ್ಲ ಬಂಡು ಅವು ನಂಗೆ ಗೊತ್ತಾ ಒಂದು ಅಕ್ಲಿಗೆ ಮಾತ್ರ ಗೊತ್ತುಪ್ಪು ಇಂಚಿನ ಕೆಲಸ ಮಲ್ಪಿನ ಬುದ್ಧಿನ ಆ ಕಾಸು ತಿನ್ನಕ್ಲಿ ಮಾತೆರೆಗಳ ದೇವರ ಕೊರಡು ಪ್ರಕಾಶ್ ಶೆಟ್ಟರಿಗೆ ನನಾ ತಿಂಚಿನ 1 ಕೋಟಿ ಹತ್ತು ವರ್ಷ ಕೊಂಚ 375 ಕೋಟಿ ಕೊರ್ಪಿನಂಚಿನ ಒಂಜಿ ಶಕ್ತಿನ ದೇವರು ಕೊರಡು ಬಂದು ನಟೊಂದು ಇಂಕ ಅವಕಾಶ ಕೊರ್ನೆಕ್ಕಾದ್ರೆ ಮಾತೆರೆಗಳ ತರೆ ತಗ್ಗಾದ ಕೈ ಮುಗಿದು ಎನ್ನರಡ್ಡು ಪಾತ್ರೆ ಮುಗಿ ಎಂಕುಲು ಪ್ರಕಾಶನ ಮುಖಾಂತರ ಸಮಾಜದ ಕಟ್ಟಕಡೆದ ವ್ಯಕ್ತಿಗೆ ದಾದಾಂಡಲ ಏನರ್ದು ಉಪಕಾರ ಆವಡು ಒಂದು ಪಂಪಿನ ನಿಟ್ಟಿಡು ನಿಕುಲು ಆ ಒಂಜಿ ಉಪಕಾರನು ಸ್ವೀಕಾರ ಮಲ್ಪರೆ ಬಾರಿ ದೂರುಡ್ದ ವೈದರು ಐಕಾತ್ರ ನಿಕಲಿಗೆ ಯಾನು ಸುರುಟಾದ ಧನ್ಯವಾದನು ಕೊರೊಂದುಲ್ಲೆ ರಡ್ನೆದಾದ ಯಾನೆನ್ನುವೆ ಇನಿ ಪ್ರಕಾಶ್ ಅಣ್ಣನ 25 ತಾರೀಕದ ಆ ಒಂಜಿ ಅಭಿನಂದನೆ ಎನ್ನ ಲೆಕ್ಕಡವು ಇನಿಯಾಡು ನೆರ್ದು ಮಲ್ಲ ಅಭಿನಂದನೆ ಹೆಂಗೆ ತೋಜು ಎಲ್ಲಂಜಿ ಆವ ಒಂದು ದಯಪಂಡ ಇನಿ ವಾರೀತಿದ ಪ್ರಕಾಶನ್ನೇ ಜನಕಲೆಗೆ ಲೆತ್ತದು ಅರೆ ಏತು ಸಾಧ್ಯ ಉಂಡ ಆತ ಸಹಾಯನು ಮಲ್ತೆರ ಈ ಕಾರ್ಯಕ್ರಮ ಇಡೆಗೆ ಸಾರ್ಥಕ ಆನಂದ ಎನ್ನುವೆ.